ನಮ್ಮ ಗ್ರಾಮೀಣ ಭಾಗದ ಜನರ ಆರ್ಥಿಕ ಪರಿಸ್ಥಿತಿ ಜೊತೆಗೆ ಅವರು ಹೊಟ್ಟೆಗೂಳೆ ಹುಡುಗೋದನ್ನ ತಪ್ಪಿಸುವ ಸಲುವಾಗಿ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಂದಿದೆ. ಆದರೆ ಈ ಯೋಜನೆ ಎಷ್ಟು ದಿನಗಳ ಕಾಲ ಕೊಡಬೇಕಾಗುತ್ತೋ ಅದನ್ನು ಕೊಡಲು ಇದೀಗ ಸರ್ಕಾರಕ್ಕೆ ಆಗ್ತಿಲ್ಲ. ಹೌದು, ಹೇಗೆ ಕೆರೆಯ ಮೇಲಿನ ಕಸವನ್ನು ತೆಗೆಯುತ್ತಿರೋ ಇವರೆಲ್ಲ ಕುಂದಗೋಳ ತಾಲೂಕಿನ ಚಾಕಲಬ್ಬಿ ಗ್ರಾಮ ಪಂಚಾಯಿತಿಯೊಳಗಿನ ಗ್ರಾಮಸ್ಥರು. ಸರ್ಕಾರದ ಮಹಾತ್ಮ ಗಾಂಧಿ ಯೋಜನೆಯಡಿಯಲ್ಲಿ ಕೆಲಸ ಮಾಡಲು ಬಂದಿರೋರು, ಆದರೆ ಕೇವಲ 5 ದಿನಗಳ ಮಟ್ಟಿಗೆ ಮಾತ್ರವೇ ಕೆಲಸವನ್ನ ನೀಡಲಾಗಿದ್ದು ಹೆಚ್ಚಿನ ಅನುದಾನ ಇಲ್ಲದ ಕಾರಣ ಮತ್ತೆ ಅನುದಾನ ಬಂದಾಗ ಕೆಲಸ ನೀಡುವುದಾಗಿ ಅಧಿಕಾರಿಗಳು ಹೇಳಿದ ಹಿನ್ನೆಲೆಯಲ್ಲಿ ಇವರು ಕಂಗಾಲಾಗಿದ್ದಾರೆ. ನಮಗೆ ಬೇರೆಡೆ ಹೋಗಿ ದುಡಿಯುವಷ್ಟು ಕೆಲಸವಿಲ್ಲ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಇದೆ. ಹೀಗಾಗಿ ಅವುಗಳಿಗೆ ಅನುದಾನ ನೀಡಿದರೆ ನಮ್ಮ ಗ್ರಾಮದ ಪಂಚಾಯಿತಿ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ನಮಗೂ ಉದ್ಯೋಗ ಸಿಗುತ್ತೆ ಅಂತಾರೆ ಈ ಗ್ರಾಮದ ಮಹಿಳೆ. ಇದು ಭಾಳ ಹಿಂದುಳಿದ ವರ್ಗ ರೀ. ನಮ್ಮೂರ ಕೆರೆ ದೊಡ್ಡ ಪ್ರಮಾಣದೊಳಗೆ ಇರುವಂಥದ್ದು ರೀ. ಆದ್ರೆ ಈ ಕೆರೆ ನೀರ ಕುಡಿತೀವಿ ರೀ ನಾವು. ಆದ್ರೆ ಇದನ್ನು ಅಷ್ಟೇ ಸ್ವಚ್ಛ ಮಾಡಕ್ಕೆ ಹೇಳ್ಯಾರ ರೀ. ನಮಗಿನ್ನೂ ಕೆಲಸ ಬೇಕು ರೀ. ಎಲ್ಲ ನಮ್ಗೆ ಬಡವರಿಗೆ ಕೆಲಸ ಇಲ್ಲದ ಸಂಬಂಧ ಊರು ಪಂಚಾಯತಿಗೆ ಹೋಗ್ರಿ ನಾವು ಭೇಟಿ ಆದೀವಿ ರೀ. ಅವ್ರು ರೀ ಕೆರೆ ಸ್ವಚ್ಛತೆ ಮಾಡೋದು 5 ದಿನದ ಮಟ್ಟ ಅಷ್ಟೇ ಕೊಟ್ಟಾರ ರೀ. ನಮಗಿನ್ನೂ ಕೆಲಸ ಬೇಕು ರೀ. ಹೊಲದಾಗ ಕೆಲಸ ಇಲ್ಲ ರೀ. ಬಡವ್ರು ರೀ ನಾವು. ಮಕ್ಕಳ ಜೀವನ ಹೆಂಗೆ ನಡೆಸ್ಬೇಕ್ರಿ. ಇನ್ನೂ ಕೆಲಸ ಕೊಡಿಸ್ಬೇಕ್ರಿ. ಇನ್ನು ಈ ಗ್ರಾಮದೊಳಗೆ ಕೆಲವು ಸುಡಾಗಟ್ಟಿದೈತ್ರಿ, ಆ ಕಡೆ ಪಂಚಾಯತಿ ಕಡೆದೈತ್ರಿ, ಎಲ್ಲ ಕಡೆನೇ ಐತ್ರಿ. ಅದನ್ನೊಂದಿಟ್ಟು ದಯವಿಟ್ಟು ನಮ್ಗೆ ಕೆಲಸ ಕೊಡಿಸ್ರಿ. ಇನ್ನು ನಮ್ಮ ಗ್ರಾಮದ ಸುತ್ತಮುತ್ತಲೂ ಬೋರ್ವೆಲ್ ಹಾಕಿದ್ರೂ ಕೂಡ ಕುಡಿಯಲು ಒಳ್ಳೆಯ ನೀರು ಸಿಗ್ತಿಲ್ಲ. ಹೀಗಾಗಿ ಕೆರೆಯ ನೀರನ್ನೇ ನಾವು ಬಳಸೋದು. ಅದರಿಂದ ನಮಗೆ ಇನ್ನೂ ಜಾಸ್ತಿ ಅನುದಾನ ಬಂದಿದೆ. ಆದ್ರೆ ನಾವು ನಮ್ಮ ಕೆರೆಯನ್ನ ಇನ್ನಷ್ಟು ಅಭಿವೃದ್ಧಿಯ ಜೊತೆಗೆ ಗ್ರಾಮದ ಜನರಿಗೆ ಉದ್ಯೋಗ ಕೂಡ ದೊರೆತ ಹಾಗೆ ಆಗುತ್ತೆ ಅನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು. ಸುಮಾರು 20-30 ವರ್ಷಗಳಿಂದನೂ ಸಹಿತ ಇದೇ ಕೆರೆ ನೀರನ್ನು ಕುಡಿತಾ ಬಂದಾರ. ಯಾಕಂತಂದ್ರೆ ಇಲ್ಲಿ ಸರೌಂಡಿಂಗ್ ಈ ಒಂದು ಭಾಗದೊಳಗೆ ಯಾವುದೇ ರೀತಿಯಾಗಿರುವಂಥ ಬೋರ್ವೆಲ್ ಬೀಳಂಗಿಲ್ಲ. ಯಾಕಂತಂದ್ರೆ ನೀರು ಸವಳು ಬೀಳ್ತೈತಿ. ಅದಕ್ಕಾಗಿ ನಮ್ಮ ಹೆಚ್ಚಾಗಿನ 90% ರೈತಾಪಿ ವರ್ಗ ಇರೋದ್ರಿಂದ ಇದೇ ನೀರು ಕುಡಿತಾರೆ. ಯಾಕಂದ್ರೆ ಇದೇ ಶುದ್ಧ ಅಂತ ತಿಳ್ಕೊಂಡು ಎಲ್ಲರೂ ಸಹಿತ ನಾವು ಇದೇ ನೀರನ್ನು ಕುಡಿತೀವಿ. ಅದಕ್ಕಾಗಿ ಇದನ್ನೆಲ್ಲನೂ ಸಹಿತ ಮಾಡಬೇಕು ಅಂತ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಕಾಮಗಾರಿ ಆಗಲಿ ಅಂತ ತಿಳ್ಕೊಂಡು ಇವರೆಲ್ಲ ಬಂದರು. ಅವರಿಗೆಲ್ಲ 5 ದಿವಸದ ಮಟ್ಟಿಗೆ ಕೆಲಸ ಇತ್ತು, ಅದನ್ನೆಲ್ಲ ಕೊಟ್ವಿ. ಆದರೆ ಇನ್ನೂ ಹೆಚ್ಚಿಗೆ ಅನುದಾನ ಬಂದ್ರೆ ಅವರಿಗೆಲ್ಲರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಅವ್ರಿಗೆ ಹೆಚ್ಚಿಗೆ ಕೆಲಸ ಸಿಗುತ್ತೆ. ಯಾಕಂದ್ರೆ ಮಳೆ ಆಗೋ ತನಕನೂ ಸಹಿತ ಯಾವುದೇ ರೀತಿಯಾಗಿರುವಂಥ ಕೆಲಸ ಇಲ್ಲ. ಅದಕ್ಕಾಗಿ ನಮ್ಮ ಪಂಚಾಯಿತಿಯಿಂದ ನಾವು ಅವರಿಗೆಲ್ಲ ಏನು ಸಾಧ್ಯತೆ ಅಷ್ಟೆಲ್ಲ ಮಾಡಿಕೊಡ ಅಂತೀವಿ. ತಮ್ಗೆ ಬೇಡ್ಕೊಳ್ಳೋದೇನಪ್ಪ ಅಂದ್ರೆ ವೈಯಕ್ತಿಕವಾಗಿ ಮತ್ತು ಎಲ್ಲ ಗ್ರಾಮ ಸರ್ವರಿಂದನೂ ಸಹಿತ ಬೇಡ್ಕೊಳ್ಳೋದೇನಂತಂದ್ರೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಇದೊಂದು ಒಳ್ಳೆ ರೀತಿಯಿಂದ ಈ ಕೆರೆ ಅಭಿವೃದ್ಧಿ ಆಗಲಿ. ಒಟ್ಟಿನಲ್ಲಿ ಸರ್ಕಾರ ನಾವು ಗ್ರಾಮೀಣ ಭಾಗದ ಜನರಿಗೆ ಅಷ್ಟೆಲ್ಲ ಸೌಕರ್ಯವನ್ನ ನೀಡಿದ್ದೇವೆ ಅಂತ ಬೀಗುವ ಮಂತ್ರಿ ಮಹಾಶಯರು ಈ ಚಾಕಲಬ್ಬಿ ಗ್ರಾಮದ ಪರಿಸ್ಥಿತಿಯನ್ನು ಕಂಡು ಇದಕ್ಕೆ ಸ್ವಲ್ಪ ಅನುದಾನವನ್ನು ಬಿಡುಗಡೆ ಮಾಡಿ ಗ್ರಾಮದ ಕೆರೆಯ ಜೊತೆಗೆ ಗ್ರಾಮದ ಜನರಿಗೆ ಉದ್ಯೋಗ ಒದಗಿಸಿಕೊಡಬೇಕಾಗಿದೆ. ವಿನಯ್ ರೆಡ್ಡಿ, ಸ್ಪಂದನ ಟಿವಿ.